ಕಟೀಲ ದೇವಿಯೇ ಭ್ರಮರಾಂಬಿಕೆ, ಕರುಣೆ ತೋಜಲೆ ಕಟಿಲಾಂಬಿಕೆ, ನಿತ್ಯೊಡು ಕಾತೊಂಡ್ಲೆ ಪರಮೇಶ್ವರಿಯೇ, ಸತ್ಯೊಡು ತೋಜಿಲೆ ಸರ್ವೇಶ್ವರಿಯೇ. ಕಟೀಲ ದೇವಿಯೇ ಭ್ರಮರಾಂಬಿಕೆ, ಕರುಣೆ ತೋಜಲೆ ಕಟಿಲಾಂಬಿಕೆ, ನಿತ್ಯೊಡು ಕಾತೊಂಡ್ಲೆ ಪರಮೇಶ್ವರಿಯೇ. ಸೇರೊಂಡು ಇರಸೇವೆ ಮಲ್ತೊಂಡು ಕೈ ಮುಗಿದು ಉಂಟೊಂಡು ದರ್ಶನ ಕೊರ್ಲೆಮ್ಮ. ಗುಂಡೊದುಳಾಯ್ ಸೇರೊಂಡು ಇರಸೇವೆ ಮಲ್ತೊಂಡು ಕೈ ಮುಗಿದು ಉಂಟೊಂಡು. ಶ್ರೀ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸೋಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸ್ಥಳದಲ್ಲಿ ದೈವ ವಾಸವಾಗಿರುವ ದೇವದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ ಅನ್ನಿ ಗೋವಿಂದ.
ಭಾಗ್ಯದ ನಿಧಿಯೇ ಭ್ರಾಮರಿಯೇ ಕಟಿಲದ ಕಣ್ಮಣಿ ಈಶ್ವರಿಯೇ ಭಾಗ್ಯದ ನಿಧಿಯೇ ಭ್ರಾಮರಿಯೇ ಕಟಿಲದ ಕಣ್ಮಣಿ ಈಶ್ವರಿಯೇ ಗ್ರಾಮದೇವರಾಯನ ಶ್ರೀ ಸೋಮನಾಥೇಶ್ವರ ದೇವರಂಚನೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ಭಕ್ತಿ ರಡ್ಡಬೋರೊಂದು ಈ ಪರಿಸರದ ಅರಸು ಮೈನು ಶಾಯ ಬೊಕ್ಕ ಹೊಸಭೂತ ಬಂಟ ದೈವ ಗಡ್ಡಬೋರೊಂದು ರಮೇಶ್ ಪೂಂಜರ್ ಒಂಜಿ ಪರಿಕಲ್ಪನೆಂಜಿನ ಪಂಡ ಹಿರಿಯಗಲ್ನ ಒಂಜಿ ಸ್ಮರಣಾರ್ಥ ಷಷ್ಠಬ್ದ ಅಭಿನಂದನಾ ಕಾರ್ಯಕ್ರಮ ಕುಟುಂಬದ ಕಲಿಗೆ ಅಂಚನೆ ಮೇಳದ ಕಲಾವಿದರಿಗೆ ಸನ್ಮಾನ ಮಲ್ಪನ ಒಟ್ಟಿಗೆ ಮೇಳದ ಚೌಕಿಲು ಬೇಲ ಮಲ್ಪನಗಳಿಗೆ ಒಂಜಿ ಸನ್ಮಾನ ಮಲ್ಪನ ಪಂಪಿನ ಒಂಜಿ ಕಾರ್ಯಕ್ರಮ ಜೀವನದ ದಿವಂಗತ ಬಸ್ತಿ ದಿವಂಗತ ನಾರಾಯಣ್ ಚೌಟ ಪಕ್ಕ ತಲಪಾಡಿ ಬಾವ ದಿವಂಗತ ಪುಷ್ಪವರ್ತಿ ಚೌಟರ್ನ ಸ್ಮರಣಾರ್ಥ ಈ ಸಭ್ಯತ ಅತಿಥಿಲಾದ ಶಾಂತ ಗುರುತದ ಹಿರಿಯರಾಯನ ಗಡಿ ಪ್ರಧಾನರಾಯನ ರಘುನಾಥ್ ಶೆಟ್ರು ವೇದಿಕೆ ಬರಡು ಅಂಚನೆ ಬರ್ಕೆ ಗೊತ್ತು ಅಶೋಕ ರೈಕುಲ್ಲ ವೇದಿಕೆ ಬರಡು ಕಕ್ಕೆ ಮಜಲು ಸುರೇಶ್ ಶೆಟ್ರಲ ವೇದಿಕೆ ಬರಡು ರವೀಂದ್ರ ರೈ ಉಳಿದಟ್ಟು ಮೇರ್ಲ ವೇದಿಕೆ ಬರಡು ಭಾಸ್ಕರ್ ಶೆಟ್ಟಿ ನಿಟ್ಟೋಡಿ ಮೇರ್ಲ ವೇದಿಕೆ ಬರಡು ರಂಗನಾಥ್ ಪಕ್ಕಳರು ಶಾಂತಿ ಗಡಗುತ್ತು ದಯಮಲ್ತು ವೇದಿಕೆ ಬರಡು ಐತೊಟ್ಟಿಗೆ ಈ ಕಾರ್ಯಕ್ರಮದ ರೂವಾರಿ ರಮೇಶ್ ಪೂಂಜರ್ಲ ವೇದಿಕೆ ಬರೋದು ವಿನಂತಿ ಮಲ್ತೊಂದಿಲ್ಲ. ಕಾರ್ಯಕ್ರಮದ ಪ್ರಾರಂಭರು ಮಹಾಗಣಪತಿ ದೇವರಿನ ಸುಗಿತದ ಪ್ರಾರ್ಥನೆ ಮಲ್ಪರೆಲ್ಲರೂ ಕುಮಾರಿ ಸ್ವಪ್ನ ಪದ್ಯಾನ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಭಜಾಮಿ ಸತತಂ ಸೂರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿವಂದಿತ ಪದ ಪದ್ಮಜುಗಂ ಕುಂಜರ ಬಂಜರ ಚತುರತರಕರಂ ಕುಂಜರ ಬಂಜರ ಚತುರತರಕರಂ ಗುರು ಗುಹಾದಿನತ ಪ್ರಣವಾಕಾರ ಗಜಾನನಯುತಂ ಗಣೇಶ್ವರಂ. ಕುಮಾರಿ ಸ್ವಪ್ನಮರಿಗೆ ಅಭಿನಂದನೆ ಸಲ್ಲಿಸುವ ಒಂದು ವೇದಿಕೆ ರೀತಿಯ ಮುಖ್ಯ ಅತಿಥಿಗಳಾದ ಶ್ರೀ ರಘುನಾಥ್ ಶೆಟ್ರು ಗಡಿಕಾರರು ಶಾಂತಿ ಗಡದಗುತ್ತದ ಹಿರಿಯರು ಮೇಡನ್ ಈ ಕಾರ್ಯಕ್ರಮದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮತ್ತೊಂದಲ್ಲ. ಅಂಜನೆ ಬೊಕ್ಕರಿ ಮುಖ್ಯ ಅತಿಥಿಗಳಾದ ಅಶೋಕ್ ರೈ ಬರ್ಕೆ ಗೊತ್ತು ಮೇರೆಲ್ಲ ನಿಗಲ ಮಾತ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮತ್ತೊಂದಲ್ಲ. ಬೊಕ್ಕರಿ ಮುಖ್ಯ ಅತಿಥಿ ಸುರೇಶ್ ಚೌಟ ಕಕ್ಕೆ ಮಜಲು ಮೇರೆಲ್ಲ ಈ ಕಾರ್ಯಕ್ರಮದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಬೊಕ್ಕರಿ ಮುಖ್ಯ ಅತಿಥಿಗಳಾದ ಶ್ರೀ ರವೀಂದ್ರ ರೈ ಉಳಿದೊಟ್ಟು ಮೇರೆಲ್ಲ ನಿಗಲ ಮಾತಿನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಬೊಕ್ಕರಿ ಅತಿಥಿಗಳಾದ ಭಾಸ್ಕರ್ ಶೆಟ್ಟಿ ನಿಟ್ಟೋಡಿ ಮೇರೆಲ್ಲ ನಮ್ಮ ಈ ಕಾರ್ಯಕ್ರಮದ ಪರವಾದ ಸ್ವಾಗತ ಮಲ್ತೊಂದಿಲ್ಲ. ಬೊಕ್ಕರಿ ಹಿರಿಯರು ರಂಗನಾಥ್ ಪಕ್ಕಳು ಶಾಂತಿ ಕಡೆದು ಮೇರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಬಹುಶಃ ಅದೊಂದು ಅನಿರೀಕ್ಷಿತ ಕಾರ್ಯಕ್ರಮ ಪರಾರಿ ಬಿಟ್ಟು ದಿವಾಕರ್ ಶೆಟ್ರು ಆರು ಹಣಮಗಿರಿ ಮೇಳದ ಒಂದು ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಮಲ್ತಿರು ದಯಬಂಡ ಆರ್ನ ಪಪ್ಪ ಮದುವೆ ಆದ 23ನೇ ವರ್ಷ ತೋಜುಡು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಐಟು 6 ಕಲ್ಪೈನ ಶಾಲೆದ ಮಾಸ್ಟರ್ಗಳಿಗೆ ಸನ್ಮಾನದೊಟ್ಟಿಗೆ ಕಲಾವಿದರಿಗಳ ಸನ್ಮಾನ ಮಲ್ತಿರು ಆನೆ ರಮೇಶ್ ಪುಂಜರುಗಿ ಸಭೆತ ಅಧ್ಯಕ್ಷತೆ ವಹಿಸೊಂದು ಆ ಪರಿಕಲ್ಪನೆ ನೋಡಿ ಯಾನ ದಾಯ ಮಲ್ಪರೆ ಬಲ್ಲಿಂದು ಈ 20 ವರ್ಷ ಕರಿನ ಬಂದ ಒಂಜಿ ಜೀವನದ ಈ ಗಡುಗೆ ಕೆಲವದಕ್ಕೂ ಎಡೆಡ್ಡ ದೇವಸ್ಥಾನದ ಪೂಜೆ ಪುರಸ್ಕಾರ ಮಲ್ತದ್ದು ಕಾರ್ಯಕ್ರಮ ಮಲ್ತದ್ದು ಅನ್ನದಾನ ಬರ್ಪೇರು ಅಣ್ಣ ರಮೇಶ್ ಪೂಂಜರ್ ಎಂಚ ಮನಸ್ಸು ಮಲ್ತಿರು ಬಂಡ ಯಾನೊಂಜಿ ಕಾರ್ಯಕ್ರಮ ಮಲ್ಕೊಂಡ ಒಂಜಿ ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ಐತೊಟ್ಟಿ ಕಲಾವಿದರಿಗೆ ಕುಟುಂಬದಲ್ಲಿ ಮಲ್ಪಡೊಂದು ತೀರ್ಮಾನ ಮಲ್ತಿನ ಪ್ರಕಾರ ಈ ಕಾರ್ಯಕ್ರಮ ಎಂಗುಲು ದೀವಂದ
ಬಾರಿ ಸಂತೋಷದ ವಿಚಾರ ದಯಗೊಂಡ ನಿಖಲು ಮಾತೆಲ್ಲ ಸೇರಿದು ಈ ಕಾರ್ಯಕ್ರಮ ಯಶಸ್ವಿ ರೂಪಡು ಸಹಕಾರ ಮಲ್ಪರ ತೂವೊಂದುಳ್ಳರು ನಿಖಲೆಗಳ ವಿಶೇಷತವಾದ ಈ ಕಾರ್ಯಕ್ರಮದ ಸಂಘಟಕರ ಪರವಾದ ಸ್ವಾಗತ ಬಯಸೊಂದಿಲ್ಲ ಬಂದಲೆ ಶುರುಟಾದ ಷಷ್ಠಬ್ದ ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ಒಂದು ದಯದೀತಿಯರು ಬಂದ ಕೆಲವು ಒಂದು ಹಿರಿಯಾಕ್ಲಿ ಮಾಡ್ಬೋದು ನಾನು ರಮೇಶ್ ಪೂಂಜಾರಿ ಅಂಡ ತನ್ನ ಕಿರಿಯಾಕ್ಲಿಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಒಂಜಿ ಗಡು ಕಡಾತದ್ದು ಆರ್ನಂತೆ ಪುದೇನ ಕಮ್ಮಿ ಮಾಡ್ತದ್ದು ನನದಾಗ್ಲಿ ಒಂದು ಜವಾಬ್ದಾರಿ ಕೊಡೋದು ಆ ಜವಾಬ್ದಾರಿದ ಮುಖಾಂತರ ಒಂದು ಸಮಾಜದೊಳಗೆ ಆದರ್ಶ ವ್ಯಕ್ತಿಗಳಾದ ಬದುಕಿದ ಬಾಳೋದು ಬಂಪೇನ ಒಂದು ಇರಾದೇಡು ಈ ಕಾರ್ಯಕ್ರಮ ಒಂದ ಸುರುಟಾದ ಪ್ರಭಾಕರ ಪೂಂಜರು ಎದುರು ಬದುಕೊಂಡು ಈ ಷಷ್ಠಬ್ದ ಅಭಿನಂದನಾ ಕಾರ್ಯಕ್ರಮ ಸ್ವೀಕಾರ ಮಾಡ್ಕೊಂಡು ವಿನಂತಿ ಬಂದದ್ದು 1950 ಇಸ್ವಿಡು ಮರವೂರು ಬೀಡು ದಿವಂಗತ ವಾಸಪುಂಜ ಬೊಕ್ಕ ಸಾಂತ್ಯ ಗಡದಗುತ್ತು ದಿವಂಗತ ವನಜ ಪೂಂಜ ದಂಪತಿಗಳಿಗೆ ಮಗೆಯಾದ ಮರವೂರು ಜನನ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸನು ಮರವೂರು ಬಜಿಪೆ ಬೊಕ್ಕ ಕುಡ್ಲಾಡು ಮಲ್ತದು 1980 ಇಸ್ವಿಡು ಕೆಲಸದ ನಿಮಿತ್ತವಾದ ದೂರದ ಬೊಂಬಾಯಿಗೆ ಹೋಯರು ಉದ್ಯೋಗದ ಜೊತೆಟ್ಟು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿನ ಪಡೆದು 1990 ಇಸವಿಡು ಶ್ರೀಮತಿ ಪ್ರತಿಭಾ ಮೇರಿನ ಮದ್ಮೆಯಾದ ರಡ್ಡು ಜೋಕುಲಿನ ದಾಂಪತ್ಯದ ಜೀವನ ಮಗಳು ಡಾಕ್ಟರ್ ಪಲ್ಲವಿ ಮಗೆ ಡಾಕ್ಟರ್ ಸಿದ್ಧಾರ್ಥ ಪುಂಜ ಯಶಸ್ವಿ ಉದ್ಯಮಿ ಹೊಂದದು ಗೋಪಾಲದಂಚಿನ ಪ್ರದೇಶಡು ಗುರುತಿಸೈನಂಚಿನ ವ್ಯಕ್ತಿ ಕಾರಣ ಎಡ್ಡ ಗುಣದ ಹತ್ರ ಎಡ್ಡ ವ್ಯಕ್ತಿತ್ವದ ಹತ್ರ ಮಾತ ಜನಕುಲನೊಟ್ಟಿಗೆ ಬೆರೆಯೊಂದು ಕುಟುಂಬದ ಹಿರಿಯಕಲ್ನ ಗೌರವವನ್ನು ಜೊತೆಯೊಂದು ಕಿರಿಯಕಲ್ನ ಪ್ರೀತಿ ವಿಶ್ವಾಸವನ್ನು ಗಳಿಸೊಂದು ಮಾತ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಭಾಗವಹಿಸುವುದಲ್ಲರು ಪ್ರಭಾಕರ ಪೂಂಜರು ಇನ್ನಿತ ದಿನ ಬಸ್ತಿ ದಿವಂಗತ ನಾರಾಯಣ ಚೌಟ ಬೊಕ್ಕ ತಲಪಾಡಿ ಬಾವ ದಿವಂಗತ ಪುಷ್ಪಾವತಿ ಚೌಟ ಮೇರ್ನ ಸ್ಮರಣಾರ್ಥ ನಡಪಣಂಚಿನ ಷಷ್ಠಬ್ದ ಅಭಿನಂದನಾ ಕಾರ್ಯಕ್ರಮ ಇಲ್ಲಿಗೆ ಇವ್ರನ್ನ ತುಂಬದ ಜೀವನ ಎಡ್ಡಾವಡು ಕಂಡದು ಆಯುರಾರೋಗ್ಯ ಸಕಲ ಐಶ್ವರ್ಯ ಸುಖ ಸಂಪತ್ತನ್ನು ಆ ಸೋಮನಾಥೇಶ್ವರ ದೇವರ್ಲ ಲಕ್ಷ್ಮೀ ನರಸಿಂಹ ದೇವರ್ಲ ಕೋರಡ ಬಣ್ಣದ ದೇವರ ಪ್ರಾರ್ಥನೆ ಮಲ್ತದು ಮಲ್ಪನ ಅಭಿನಂದನಾ ಷಷ್ಠಬ್ದ ಕಾರ್ಯಕ್ರಮ ದಯವಿಟ್ಟು ವೇದಿಕೆ ಹಿರಿಯಕಲಿ ಕಾರ್ಯಕ್ರಮವನ್ನು ನಡೆಸುವುದು ಕೊಡುವುದು ವಿನಂತಿ ಮಾಡ್ತಂದು ಮಾತೆಲ್ಲ ಚಪ್ಪಾಳದ ಮೂಲಕ ಗೌರವಿಸುವುದು ಅಭಿನಂದನಾ ಕಾರ್ಯಕ್ರಮದ ಪಾಲಪಡಪಿನಾರು ಶ್ರೀಮತಿ ತಾರಾ ರಮೇಶ್ ಪೂಂಜ ಮಾತೆಲ್ಲ ಚಪ್ಪಳ ಬಾರಿ ಬರ್ಚಿ ಬಾರಿ ಹತ್ತುವರಿಗೆ ಕಾಂಡಲ ಸಮಯ ಸಂದರ್ಭ ದೈವಾನುಕೂಲ ಮಾತ ಒದಗದವರ್ಪುಡು ಲೆಪ್ಪನಾಗ ವೇದಿಕೆ ಬರುಡಿ ತಾರಾ ಪೂಂಜರು 1950 ಇಸುವಿಡು ಬಸ್ತಿ ದಿವಂಗತ ನಾರಾಯಣ ಚೌಟ ಬೊಕ್ಕ ತಲಪಾಡಿ ದಿವಂಗತ ಪುಷ್ಪಾವತಿ ಚೌಟ ದಂಪತಿಗಳಿಗೆ ಮಗಳಾದ ಗುಡ್ಡನಾಡು ಜನ್ಮ ಕುರಿಯರು ಮಂಗಳೂರು ದೇರ್ಲಕಟ್ಟಡು ವಿದ್ಯಾಭ್ಯಾಸ ಮಲ್ತದು 1980 ಇಸುವಿಡು ಮರವೂರು ಬೀಡು ರಮೇಶ್ ಪೂಂಜರಿನ ಮದ್ಮೆಯಾದ ರಟ್ಟು ಜೋಕುಲು ಸಂತೃಪ್ತ ಜೀವನ ತನ್ನ ಜೀವನದು ಏರೆಗಳ ಮನಸ್ಸಿಗೆ ಬೇನೆ ಮಲ್ಪಂದೆ ಮಾತೆರ್ನಲ ಪ್ರೀತಿ ವಿಶ್ವಾಸವನ್ನು ಗಳಿಸೊಂದು ಮಾತೆರ್ನಲ ಪ್ರೀತಿಗೆ ಪಾತ್ರರಾದ ಎಡ್ಡ ಪುಗರ್ತೆ ಪಡೆದು ಇನಿ ಈ ಷಷ್ಠಬ್ದ ಅಭಿನಂದನಾ ಕಾರ್ಯಕ್ರಮ ಸ್ವೀಕಾರ ಮಲ್ತೊಂದುಲ್ಲೇರು ಇಲ್ಲಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಹೊರಡು ದುಂಬುಗಳ ಎಡ್ಡೆ ಕೆಲಸಗಳನ್ನು ಮಲ್ಪನಂಚಿನ ಭಾಗ್ಯನು ಆ ಸೋಮನಾಥ ದೇವಿರ್ಲ ಲಕ್ಷ್ಮೀ ನರಸಿಂಹ ದೇವಿರ್ಲ ಹೊರಡು ಕೊಂಡದು ಪ್ರಾರ್ಥನೆ ಮಲ್ತೊಂದು ಇನಿ ಬಸ್ತಿ ದಿವಂಗತ ನಾರಾಯಣ ಚೌಟ ಬೊಕ್ಕ ತಲಪಾಡಿ ಬಾವ ದಿವಂಗತ ಪುಷ್ಪಾವತಿ ಚೌಟ ಮೇಲಿನ ಸ್ಮರಣಾರ್ಥ ಸನ್ಮಾನ ಮಲ್ಪನಂಚಿನ ಕಾರ್ಯಕ್ರಮಗಳು ಸಂತೋಷಗಳು ಸ್ವೀಕಾರ ಮಲ್ಪಡು ಪೂಜೆಯಲ್ಲಿ ಒಟ್ಟಿಗೆ ಉಂಟು
ವೇದಿಕೆ ಎಡುತ್ತಿನ ಹಿರಿಯಕರು ಈ ಕಾರ್ಯಕ್ರಮ ನಡೆಸಿಕೊಂಡು ವಿನಂತಿ ಮಾಡಿದೆ. ಧನಂಜು ಬಾರಿಮಲ್ಲ ಸನ್ಮಾನ ಪಡೆಪಿನಾರು ಈ ಊರುದಾರಿ ಗಣೇಶ್ ಕಾವೇರಿ ಕುಟುಂಬದ ಕ್ಲೇಗಳ ವಿಚಾರ ಗೊತ್ತುಂಡು ಅಂದ ಒಂದು ಅಭಿನಂದನಾ ಕಾರ್ಯಕ್ರಮಗಳು ಕೆಲವು ವಿಚಾರಗಳನ್ನು ಪನ್ನಡಾಪಡು ಅಂಡಾಳ ಬೀಡು ಗೋಪಾಲ್ ಕಾವ ಬಕ್ಕ ಸಾಂತ್ಯ ಗಡದ ಗೊತ್ತು ಗುಲಾಬಿ ಕಾವ ದಂಪತಿಗಳಿಗೆ ಮಗೆಯದು ಜನನ ಶ್ರೀಮತಿ ಗೀತಾ ಮೇರಿನ ಮದ್ಮೆಯದು ತನ್ನ ದಾಂಪತ್ಯ ಜೀವನಡು ವೃತ್ತಿ ಮಗಲು ಗೌತಮಿ ಪಂಡದು ಡಾಕ್ಟರ್ ಪದವಿ ಪಡೆದು ಪೆಡ್ಡ ಉದ್ಯೋಗಗಳು ತನ್ನ ಕಲಾಸಕ್ತಿನ ತುಲನೆ ಮಲ್ತಂಡ ಗಣೇಶನ್ನೇ ಯಕ್ಷಗಾನದೊಂದು ಎಡ್ಡಾಡ್ತದಾರಿ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮಗಳು ಭಾರಿ ಚುರುಕುಡು ಚಟುವಟಿಕೆಗಳಲ್ಲಿ ಮಾತ ಭಾಗವಹಿಸಿನಾರು ಗಣೇಶ್ ಕಾವೇರಿ ಒಕ್ಕೊಂದು ವಿಚಾರ ಇದ್ದಿರುವಂಡ ಬಹಳ ಪ್ರಾಮುಖ್ಯವಾದ ಒಂದು ವಿಶೇಷವಾದ ಪಂಪಿನಿದಾನ ಮಂಡ ಸಾಂತ್ಯ ಘಟಕದ ಹುಟ್ಟದ ಕುಟುಂಬದ ಮಾತ ಕಾರ್ಯಕ್ರಮಗಳ ಸಕ್ರಿಯವಾದ ಭಾಗವಹಿಸುವಂದಿಲ್ಲರು ಇನ್ನಿತ ದಿನ ಬಸ್ತಿ ದಿವಂಗತ ನಾರಾಯಣ ಚೌಟ್ರ ಬಕ್ಕ ತಲಪಾಡಿ ಭಾವ ದಿವಂಗತ ಪುಷ್ಪವರ್ತಿ ಚೌಟ ಸ್ಮರಣಾರ್ಥ ನಡಪನಂಚಿನ ಷಷ್ಠಬ್ದ ಅಭಿನಂದನಾ ಸನ್ಮಾನ ಕಾರ್ಯಕ್ರಮಗಳು ಈಗ ದುಂಬದ ಜೀವನ ಎಡ್ಡವಾಡು ಉತ್ತರೋತ್ತರ ಅಭಿವೃದ್ಧಿ ವಾಡು ಇದನ್ನ ಆಯುರಾರೋಗ್ಯ ಸುಖ ಸಂಪತ್ತು ಕೊರದು ಕಲಾ ಸೇವೆ ಮಲ್ಪನದ ಒಟ್ಟಿಗೆ ಕುಟುಂಬದ ಸೇವೆ ಮಲ್ಪನಂಚಿನ ಯೋಗನು ಸೋಮನಾಥ ದೇವಿರ್ಲ ಲಕ್ಷ್ಮೀ ನರಸಿಂಹ ದೇವರ್ಲ ಕೊಂಡೋಗಿ ಪಂಡದು ಎಂಕಲ್ ಕೊರ್ಪಿನ ಈ ಸನ್ಮಾನ ಸಂತೋಷಡು ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ತೊಂದಿಲ್ಲ ಭಾರಿ ವಿಶೇಷವಾದ ಅವನ ಧರ್ಮ ಪತ್ನಿ ವೇದಿಕೆ ಪಡೋದು ವಿನಂತಿ ಮಗಲ್ಲ ಕಲಾವಿದರೈನ ಪೆರ್ಲ ಜಗನ್ನಾಥ್ ಶೆಟ್ಟರಿಗೆ ಏನಿದ್ದ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ದಿವಂದ ಹೇಮಂತ ಆಸನ ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ಪೊಂದಿಲ್ಲ ಕಲಾಭಿಮಾನಿಲೆ ಬಸ್ತಿ ದಿವಂಗತ ನಾರಾಯಣ ಚೌಟ ಬಕ್ಕ ತಲಪಾಡಿ ಭಾವ ದಿವಂಗತ ಪುಷ್ಪಾವತಿ ಚೌಟ ಸಂಸ್ಕರಣೆ ಇನ್ನಿತ ದಿನ ಜಗನ್ನಾಥ್ ಶೆಟ್ಟರಿಗೆ ಸನ್ಮಾನ ಮಲ್ಪನ ಸನ್ಮಾನ ಪತ್ರದ ಒಂದು ವಿಷಯ ನಂಜಪ್ಪ ಶೆಟ್ಟಿ ಬಕ್ಕ ಕಮಲಮ್ಮ ಶೆಟ್ಟಿ ದಂಪತಿಗಳಿಗೆ 25/10 1920 ಇಸ್ವಿಡು ಕಾಸರಗೋಡು ಜಿಲ್ಲೆದ ಕಾಟುಕೊಕ್ಕಿಡು ಜನನ ತನ್ನ ವಿದ್ಯಾಭ್ಯಾಸನು 8ನೇ ತಾರೀಕು ಉಂಟಾದು ಕಾಟುಕೊಕ್ಕೆ ಶ್ರೀ ಕುഞ്ഞിರಾಮ ಮಣಿಯಾಣಿ ಮೆರೆದು ಯಕ್ಷಗಾನದ ನಾಟ್ಯವನ್ನು ಕಲಿತಿರು ಅದರ ಬಕ್ಕ ಲಲಿತ ಕೇಂದ್ರ ಧರ್ಮಸ್ಥಳ ಮೂಲು ಶ್ರೀ ಗೋವಿಂದ ಭಟ್ ಬಕ್ಕ ಕರ್ಗಲ್ ಶ್ರೀ ವಿಶ್ವೇಶ ಭಟ್ರನ ಮಾರ್ಗದರ್ಶನಗಳು ನೃತ್ಯಾಭ್ಯಾಸವನ್ನು ಪೂರ್ಣವಾದ ಕಲಿತದು 1981 ಇಸ್ವಿಡು ತನ್ನ ಜೀವನನು ಕಲಾ ಸೇವೆಗೆ ಮುಡಿಪಾದಿಯರು ಕದ್ರಿ ಮೇಳರು 7 ವರ್ಷ ಸುರತ್ಕಲ್ ಮೇಳರು 13 ವರ್ಷ ಕುಂಟಾರ ಮೇಳರು 5 ವರ್ಷ ಎಡನೀರು ಮೇಳರು 1 ವರ್ಷ ಹೊಸನಗರ ಮೇಳರು 10 ವರ್ಷ ಪುನರಪಿ ಎಡನೀರು ಮೇಳರು 1 ವರ್ಷ
ಪ್ರಸ್ತುತ 2 ವರ್ಷದಿಂದ ಹನುಮಗಿರಿ ಮೇಳರು ಕಲಾವಿದರಾದ ತನ್ನ ಕಲಾ ಸೇವೆಯನ್ನು ಮಲ್ತೊಂದು ಯಕ್ಷಗಾನ ರಂಗದ ಹಿರಿಯ ಕಲಾವಿದರಾದ ತೆಕ್ಕಟ್ಟ ಶ್ರೀ ಆನಂದ ಮಾಸ್ತರ್, ಶ್ರೀ MK ರಮೇಶಾಚಾರ್ಯ, ಶ್ರೀ ಶಿವರಾಮ್ ಜೋಗಿ ಮಕ್ಕಳ ಅನುಭವಿ ಹಿರಿಯ ಕಲಾವಿದರನೊಟ್ಟಿಗೆ ತಿರುಗಾಟ ಮಲ್ತದು ಯಕ್ಷಗಾನದ ಸರ್ವಸಾಧಾರಣ ಮಾತ ಪಾತ್ರಗಳ ನಿರ್ವಹಣೆ ಮಲ್ತದೇರು. ಶ್ರೀಮತಿ ಮೋಹಿನಿ ಶೆಟ್ಟರನ್ನು ಮದುವೆಯಾದ ತನ್ನ ದಾಂಪತ್ಯ ಜೀವನಡು 2 ಪೊಣ್ಣು ಜೋಕುಲು ಧನ್ಯಶೀಲ ರಮ್ಯಶೀಲ ಊರಿ ಆಣಮಗೆ ರೂಪಿತ ಪಡೆದು ಸುಖಿ ಜೀವನ ಮಲ್ತೊಂದುಲ್ಲೇರು. ಹರೇಕಳ ಪಾವೂರು ವ್ಯಾಯಾಮ ಶಾಲೆದ ಸನ್ಮಾನ, ವಿಶ್ವೇಶ್ವರಯ್ಯ ಹಾಲ್ ಮುಂಬೈ ಮೂಲ ಸನ್ಮಾನ, ಅಭ್ಯುದಯ ರಿಜಿಸ್ಟರ್ಡ್ ಶಿವಮೊಗ್ಗ, ಅಭಿಮಾನಿ ಬಳಗ ಕಲ್ಲುಗುಡ್ಡೆ, ಕುಂಟಾರ ಮೇಳ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಪಾವಂಜೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುತ್ತೂರು, ದುರ್ಗಾ ಮಿತ್ರರಂಗ ಮೈರ ಕೇಪು, ಅಭಿಮಾನಿ ಬಳಗ ಬಸವೇಶ್ವರ ನಗರ ಬೆಂಗಳೂರು. 5 ಬೊಕ್ಕ ಇನಿ ಬಸ್ತಿ ದಿವಂಗತ ನಾರಾಯಣ ಚೌಟ ಪಕ್ಕ ತಲಪಾಡಿ ಭಾವ ದಿವಂಗತ ಪುಷ್ಪಾವತಿ ಚೌಟ ಸ್ಮರಣಾರ್ಥ ಇನ್ನು ನಡಪುಣಂಚಿನ ಷಷ್ಠಬ್ದ ಅಭಿನಂದನಾ ಕಾರ್ಯಕ್ರಮ ಬೊಕ್ಕ ಸನ್ಮಾನ ಕಾರ್ಯಕ್ರಮಗಳು ಈರ್ನ ದುಮ್ಮದ ಕಲಾ ಸೇವೆ ಉನ್ನತ ಮಕ್ಕಳು ಉದರ್ನ ಕನ್ನಡ ಬಂಡದು ಇಲ್ಲಿಗೆ ದೇವರ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊರ್ದು ಶ್ರೀ ಸೋಮನಾಥೇಶ್ವರ ದೇವರಿಲ್ಲ ಶ್ರೀ ಲಕ್ಷ್ಮೀನಾರಾಯಣ ನರಸಿಂಹ ವಿಷ್ಣುಮೂರ್ತಿ ದೇವರ ಪ್ರಾರ್ಥನೆ ಮಲ್ಪನಂಚಿನ ಸನ್ಮಾನ. ಈ ಸನ್ಮಾನದ ರೂವಾರಿರು ಶ್ರೀಮತಿ ತಾರಾ ರಮೇಶ್ ಪೂಂಜ, 5 ಶ್ರೀ ವಾರಿಜ ಯತೀಂದ್ರನಾಥ್ ಶೆಟ್ಟಿ ಗುಡ್ಡೆಮಾರ್. ಪಂಡ ಅವಳ ಡ್ರೆಸ್ ಕಟ್ಟುನ ಬಂಗ ಏರಿಗಳ ಗೊತ್ತು ಪೂಜಿ ಚೌಕಿದ ಬೇಲೆ ಮಲ್ಪನು ಚೌಕಿದ ಬೇಲೆ ಮಲ್ಪನ ಬೇಲೆ ನಲಿಪುನಾಕು ಸುಲಭ ಅಲತ್ತು ಅವು ದಯ ಬಂಡ ಡ್ರೆಸ್ಸಿನ ಕಟ್ಟೋಡು ಗಿತ್ತಿ ಬೊಕ್ಕ ಅಂಡು ಗೋಣಿಗೆ ಜಿಂಜಾವಡು ಮರದಾನಿ ಕಾಂಡೆ ನುಂಗಾವಡು ಕಟ್ಟದು ಕೂಡ ಚೌಕಿ ಇಡೋಡು ಬೈಯಡ 5 ಗಂಟೆ ಬರ್ತದೆ ಚೌಕಿ ಇರುಪ್ಪು. ಇದು ಚೌಕಿದ ಬೇಲೆದ ಒಂಜಿ ಕಾರ್ಯಕ್ರಮ. ರಮೇಶ್ ಪೂಂಜರು ಒಂದು ಸನ್ಮಾನ ಕಾರ್ಯಕ್ರಮಗಳು ಚೌಕಿದ ಬೇಲೆ ಮಲ್ಪನ ಕೃಷ್ಣಪ್ಪ ಪೂಜಾರ್ಲಿಗೆ ಸನ್ಮಾನ ಮಲ್ಪ ತೀರ್ಮಾನ ಮಲ್ತಿದ್ದರು. ಕೃಷ್ಣಪ್ಪ ಪೂಜಾರ್ಲು ದಯಮಲ್ತದೆ ಆಸನ ಸ್ವೀಕಾರ ಮಲ್ಪೊಂದು ವಿನಂತಿ ಮಲ್ತೊಂದಿಲ್ಲ. ಜೋರೈನ ದಪ್ಪಳೆ ಬಸ್ತಿ ದಿವಂಗತ ನಾರಾಯಣ ಚೌಟ ಬಗ್ಗ ತಲಪಾಡಿ ಭಾವ ದಿವಂಗತ ಪುಷ್ಪಾವತಿ ಚೌಟ ನೇರ್ನ ಸ್ಮರಣಾರ್ಥ ಇಂದ ಈ ಸನ್ಮಾನ ಕಾರ್ಯಕ್ರಮಗಳು ಶ್ರೀ ಕೃಷ್ಣಪ್ಪ ಪೂಜಾರ್ಲಿಗೆ ಕೊರ್ಪಿನಂಚಿನ ಸನ್ಮಾನ ಪತ್ರದ ವಿಚಾರ. ಬೆಳ್ಳಾರದ ಮನಿಮಜಲು ಶ್ರೀ ರಾಮಣ್ಣ ಪೂಜಾರಿ ಬೊಕ್ಕ ಶ್ರೀಮತಿ ಪದ್ಮಾವತಿ ದಂಪತಿಗಳಿಗೆ ಮಗೆಯಾದ ಜನನ ಬಾಲ್ಯಡು ಫಸ್ಟು 2ನೇ ಕ್ಲಾಸ್ ವಿದ್ಯಾಭ್ಯಾಸ ಮಲ್ತದು. ವಿದ್ಯಾಭ್ಯಾಸವನ್ನು ಉಂಟಾದು ರತ್ನಾವತಿ ಪಂಪಿನರಿನ ಮದ್ಮೆ ಅದು ತನ್ನ ಸಾಂಸಾರಿಕ ಜೀವನನು ಪ್ರಾರಂಭ ಮಲ್ತಿರು. ಚಂದ್ರಾವತಿ ಮಮತಾ ಬೊಕ್ಕ ರಾಜೇಶ್ ಪಂಪಿನ ಮೂಜು ಜೋಕುಲಿಯನ್ನು ಪಡೆದು ಸುಖಿ ಜೀವನನು ಮಲ್ತೊಂದುಲ್ಲರು. ತನ್ನ ಮೇಳದ ಚೌಕಿದ ಸೇವಾ ಅವಧಿಗಳು ಕಟೀಲು ಮೇಳೋರು 11 ವರ್ಷ, ಹೊಸನಗರ ಮೇಳೋರು 10 ವರ್ಷ, ಎಡನೀರು ಮೇಳೋರು 1 ವರ್ಷ, ಪ್ರಸ್ತುತ 2 ವರ್ಷಗಳಿಂದ ಹನುಮಗಿರಿ ಮೇಳೋರು ತಿರುಗಾಟವನ್ನು ಮಲ್ತೊಂದುಲ್ಲರು. ಸನ್ಮಾನ ಪಡೆತರು ಸರ್ಪಂಗಳ ಸುಬ್ರಹ್ಮಣ್ಯ ಮಠ ಸಂಸ್ಕರಣಾ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಸನ್ಮಾನ ಪಡೆತರು. ಇಂಥ ದಿನ ಬಸ್ತಿ ದಿವಂಗತ ನಾರಾಯಣ ಚೌಟ ಬೊಕ್ಕ ತಲಪಾಡಿ ಭಾವ ದಿವಂಗತ ಪುಷ್ಪಾವತಿ ಚೌಟ ಸ್ಮರಣಾರ್ಥ ನಡಪನಂಚಿನ ಷಷ್ಠಬ್ದ ಅಭಿನಂದನಾ ಕಾರ್ಯಕ್ರಮ ಬೊಕ್ಕ ಸನ್ಮಾನ ಕಾರ್ಯಕ್ರಮಗಳು ಹಿರೇಗ ಮಲ್ಪನಂಚಿನ ಎಂಗಳೊಂಜಿ ಪ್ರೀತಿಪೂರ್ವಕದ ಸನ್ಮಾನ ದುರ್ಮದ ಈರ್ನ ಕಲಾ ಸೇವೆ ಯಶಸ್ವಿಯಾದ ನಡಪಾಡು ಹಿರೇಗಳ ಈರ್ನ ಕುಟುಂಬಗಳ ಆಯುರಾರೋಗ್ಯ ಸುಖ ಸಂಪತ್ತು ಸಮೃದ್ಧಿನ ದೇವರು ಕೊರಡು ಪಂಡದು ಶ್ರೀ ಸೋಮನಾಥೇಶ್ವರ ದೇವಡಲ ಲಕ್ಷ್ಮೀ ನರಸಿಂಹ ದೇವರ ಪ್ರಾರ್ಥನೆ ಮಲ್ತದು ಮಲ್ಪನಂಚಿನ ಸನ್ಮಾನ ಕಾರ್ಯಕ್ರಮದ ರೂವಾರಿಗಳು ಶ್ರೀಮತಿ ತಾರಾ ರಮೇಶ್ ಪೂಂಜ ಬೊಕ್ಕ ಶ್ರೀಮತಿ ವಾರಿಜ ಯತೀಂದ್ರನಾಥ್ ಶೆಟ್ಟಿ ಗುಡ್ಡಮಾರು,
ವೇದಿಕೆಡುತ್ತಿನ ಮಾತ ಹಿರಿಯಾಕುಲ್ಲ ಗೌರವಯುತವಾದ ಸನ್ಮಾನ ಮಲ್ಪವನ್ನು ವಿನಂತಿ ಮಾಡ್ತದೆ. ವಿಶೇಷವಾಗಿ ಕೋಣಜೆ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಅಂಜನೆ ಮಾತ ಬೈದರು ಅಕ್ಲೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಅಕ್ಲೆಗೆ ಅಭಿನಂದನೆಗಳನ್ನು ಸಲ್ಲಿಸುವಂಗಿಲ್ಲ. ಸನ್ಮಾನ ಪಡೆದ ಜಗನ್ನಾಥ್ ಶೆಟ್ಟರ್ ಪಾತ್ರ ವಿನಂತಿ ಮಲ್ತೊಂದು ಉಳ್ಳಾಲ್ದಿಗೂ ತಲೆಬಗ್ಗಾದು ವೇದಿಕೆ ದಿತ್ತಿನಂಚಿನ ಹಿರಿಯ ಕಲೆಗಳ ತಲೆಬಗ್ಗಾದು ಇನಿ ಎಂಕ್ಲೆಗೆ ನಡೆತನಂಚಿನ ಸನ್ಮಾನ ಈ ನೆಟ್ ಎನ್ನ ಅನಿಸಿಕೆನೇ ಅಂದ ಅನಿಪನ್ಪುನಿ ಪಂಡ ಎಂಕ್ಲೆಗೊಂತೆ ಜವಾಬ್ದಾರಿನಿ ಹೆಚ್ಚಾಗೋದು ಯಾರನಿಗೆ ಕಲಾರಂಗೋಡು ಇಕ್ಲು ಮಲ್ತನ ಸಾಧನೆ ಯಾವಂದ್ರೆ ನನ್ನಲ್ಲ ಸಾಧನೆ ಮಲ್ಪಲಿ ಪಂಡಂಜಿ ಜೋಕ್ಲೆಗೆ ಚಾಕ್ಲೇಟ್ ಕೊರದು ಇಟ್ಟೆ ಬೇಲೆ ಮಲ್ಪಲಿ ಮಗ ಪಂಡದ ಪ್ರೋತ್ಸಾಹ ಕೊರ್ನ ಲೆಕ್ಕ ಅವಿನೆಂಕ್ಲು ಭಾರಿ ಪ್ರೀತಿಡು ಸ್ವೀಕಾರ ಮಲ್ತ ಲೆಕ್ಕಗೂ ಏತ ಸನ್ಮಾನ ಆತನಿಂದ ಲೆಕ್ಕ ಆತ ಅಭಿಮಾನಪೂರ್ವಕವಾದ ಏತ ಸನ್ಮಾನ ತಿಕ್ಕಿದ್ರೆ ಅಂತ ನಾವು ಲೆಕ್ಕ ಎಂಕ್ಲೆಗೆ ಪೂರ ಮಾತ ರಂಗೋಡ್ಲ ಮಾತಗ್ಲ 100 ಎಂಕ್ಲೆಗೆ ಆಪುಜಿ ದಯಪಂಡ ಆತ ಪ್ರಬುದ್ಧಿರ ಎಂಕ್ಲತ್ತು ಅಂಜಿ ತಾಳಮದ್ದಳೆ ಕ್ಷೇತ್ರಕ್ಕೂ ಪೋಣ ಅಂಡ ಅವಳು ತಾಳಮದ್ದಲೆ ಹಿಡ್ಕೊಳ್ಳೋದು ಅರ್ಥಪಾತಿರ್ನ ಆತ ಬಂಡವಾಳ ಎಂಕ್ಲಜ್ಜಿ ದಾನ್ನ ಹಿರಿಯಕ್ಕನ ಸಹವಾಸ ಅಕ್ಕನ ಒಡನಾಟ ನೆಟ್ಟು ಅಲ್ಪ ಸ್ವಲ್ಪ ಕಲ್ತೊಂದು ಓರಿ ಮಲ್ತನ ವೇಷನ ತೂದು ಐನ ಅನುಕರಣೆ ಮಲ್ತೊಂದು ಹಿಂಕಲ್ನ ಹಿರಿಯಕ್ಕಲು ಗುರುಕುಲು ಎಂ ಕೆ ರಮೇಶಾಚಾರ್ಯ ಶಿವರಾಮ್ ಜುಗ್ಗಿಲು ಸುರತ್ ಕಲ್ಮೇಲುಡು ಪುನಗ ತೆಕ್ಕಟ್ಟೆ ಆನಂದ ಮಾಸ್ತರು ಈ ಮೇಲುಡು ಮಾತ ಕಲಾವಿದ ಇರಲ್ಲ ಪೆರ್ಮದ ಜಯಪ್ರಕಾಶ್ ಶೆಟ್ರು ಅಂಚನೆ ಸಂಪಾಜಿ ಸೀನಾ ಪ್ರೈಕ್ಲು ವಾಸುದೇವ ರಂಗಭಟ್ರು ಮಿಕ್ಲು ಪೂರ ಇಂಕ್ಲಿಗೆ ಇಂಚಿಂಚ ಮಲ್ಪುಲೇನೊಂಜಿ ಪಂಡದ ಪ್ರೋತ್ಸಾಹ ಕೊರತು ಎಂಗೆ ರಂಗು ಗಡಪುರದು ಕೊರಪನಾಗ್ಲಿ ನನ್ನ ತಿರಿನೇನ ಮಲ್ತದು ಒಪ್ಪ ಇಟ್ಟು ಏತು ತಪ್ಪಿಪ್ಪು ಎಂಕ್ಲೆ ಗೊತ್ತುಜ್ಜಿ ಇನ್ನು ಎಂಕ್ಲು ಮಲ್ತನಂಚಿನ ಆ ಸಾಧನೆ ಮಲ್ಲ ಸಾಧನೆ ಹತ್ತು 38 ವರ್ಷ ಈ ಆಟದ ನುಪ್ಪುನು ತಿಂತೆ ಅವು ಎಲ್ಲ ಸಾಧನೆ ಅಪ್ಪ 10 ವರ್ಷಡು ಕೆಲವೊಂದು ಕಲಾವಿದರ ಪಡೆಯಿನಂಚಿನ ಕೀರ್ತಿ ಯಶಸ್ಸು ಎಂಕ್ಲಿನಿ ಪಡೆತ್ತುಜ ದಯಪಂಡ ಎಂಕ್ಲ ಆಟಗೂ ಬಣ್ಣಗ ಮೊಬೈಲ್ ಇಚ್ಚಾಂಡು ವಾಟ್ಸಪ್ ಇಚ್ಚಾಂಡು ಒಂದು ಓವುಲ ಇಚ್ಚಾಂಡು ಖಾಲಿ ರಂಗಸ್ಥಳೋಡು ಇಂಕ್ಲ ನೈತನೇನು ತೂದು ಜಗ್ಗೆ ಎಡ್ಡೆ ಮಲ್ತೆ ಆತಿ ಕಿಬಿಡ್ದು ಕೆಬಿಕ್ಕೆ ಹೋಗಿತ್ತು ಇತ್ತಂಚ ತಿತ್ತನೂಲ ಆಪಣ ಕಾರ್ಯಕ್ರಮವನ್ನು ಫಾರಿನ್ಡುಕೊಳ್ಳುವುದು ಒಂದಿಲ್ಲ ಅಂಚಿನ ಸೌಲಭ್ಯ ಉಂಟು ಬುಕ್ ಅಭಿಮಾನಿ ಬಳಗಲ ಹೆಚ್ಚು ಉಂಟು ಅಂಚಾದು ಯಾನ ಕೇಳನ್ನ ಈತೆ ಯಕ್ಷಗಾನ ಜ್ಞಾನ ಬತ್ತದನ್ನೇ ಒಂಜಿ ವಿಶೇಷ ಅನುಭವ ನೋಡು ದಯ ಬಂಡ ಎನ್ನ ಬಾಲ್ಯಡು ಎನ್ನ ಪಪ್ಪಗೆ ಹೋಟೆಲ್ ಇತ್ತು ಶಾಲೆ ಬಿಡ್ದು ಬತ್ತದಲ್ಲ ಗ್ಲಾಸ್ ತೆಕ್ಕೋಡು ಮಧ್ಯಾಹ್ನ ಬತ್ತದಲ್ಲ ವನಸು ಬಳಸೋಡು ಓದಿರ ಅನುಕೂಲ ಇಜ್ಜಿ ಅಪಗ ಈ ಗ್ಲಾಸ್ ತೆಕ್ಕೊಂಡು ತಪ್ಪವನು ಇಂಚ ಆಲೋಚನೆ ಮಾಡ್ತದನಗ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ರು ಎನ್ನ ದೊಡ್ಡತ್ತೆ ಆರಡ ಬೋದಕ್ಕೆ ಎಂಕೊಂದೆ ನಾಟ್ಯ ಕಲ್ಪಾಲಿ ಯಕ್ಷಗಾನದ ಮರಳಿತ್ತು ನಿಂಕು ಕೆಲವು ಗ್ಲಾಸನ್ನು ಪುರಪಡಿ ಮಾಡ್ತದೆ ಅನ್ನೋ ಹೋಟೆಲ್ದು ಕೆಲವು ದಿನ ಪೆಟ್ಟೋಲ ತಿಂತೆ ದುಮ್ಮನಣಿ ಕಂಕಣಿ ಬಾಡ್ದು ಪೋಯಿನ ಗ್ಲಾಸ್ ಮನದನಿ ಬನ್ನಾಗಿ ಇಪ್ಪುಜು ಒಪ್ಪವತ್ತ ಹಾಕೊಂಡಿದ್ದೇವೆ ಆಂಡಲ ಯಕ್ಷಗಾನ ಪನ್ಪುನವು ಕೆಲವು ಕಲಾವಿದರನ್ನು ತುಣಗೆ ಕಾಂಡು ಇಂಚನೆ ಯಾಲ್ನಲ್ಲಿ ಇಪ್ಪೊಡ್ಬೋದು ಅಪ್ಪ 10 ಜನ ಕ್ಲಾಪ್ ಮಾಡಬೇರು ಇಂಚೊಂದು ಆಸೆ ಅಂಚೆ ನಾಟ್ಯ ಕಲ್ತದ್ದು ಏನು ಮೇಳೋ ಬತ್ತಿನ ಬೊಕ್ಕ ಇಲ್ಲಲ್ಲಂತೂ ಉಪದ್ರನ್ನ ಜಾಸ್ತಿ ದಯಬಣ್ಣ ಜೋಕ್ಲಿಗೆ ಹಾಕೊಂದ ಒಂದು ಮಲ್ತೊಂದ ಉಪದ್ರ ಮಲ್ತೊಂದು ಇಲ್ಲಲ್ಲಿ ಒಂಜಿ ಎಡ್ಡೆ ಬೇಲೆ ಮಲ್ತನ 10 ಹಾಳು ಬೇಲೆ ಮಲ್ತೊಂದಿತ್ತನ ಅಂಚ ಪಾಡಪಂಬೀರು ಆಟಗಾಲ ಹೋದ ಅವಲನ್ನ ಸರಿ ಆಡು ಚಕಡಪುರದು ಗೊರಿಯರು ಬತ್ತದು ಈತ ಸಮಯಡು ಈ ಸ್ಥಿತಿಗೂ ಎತ್ತದ ನನ್ನ ಎಚ್ಚದ ಸ್ಥಿತಿಗೂ ಕೊನ ಪುನಃ ಆರಬಾರ ನಿಕ್ಲೆಗೆ ಕೇಳೋನೆ ಹೆಚ್ಚ ಪಾತ್ರೆದಲ್ಲಿ ತಿರಿ ಅಂದು ತಪ್ಪಿತ್ತು ನನ್ನ ಮನ್ನಿತ್ತದು ಒಪ್ಪನ ಸ್ವೀಕಾರ ಮಾಡ್ತಾರೆ ಕಟೀಲ್ ದಪ್ಪೆ ಕೈ ಮುಗಿಯೊಂದು ರಡ್ಡ ಪಾತ್ರೆ ಉಂಟಾರೆ
ಬಾನಿದ ಕಾಲೋಡು ಕಷ್ಟ ಇರ್ತದೆ. ಆ ಕಷ್ಟ ಜೀವನನು ಬದಲಾವಣೆ ಮಲ್ತದ್ದು, ಪರಿವರ್ತನೆ ಮಲ್ತದ್ದು. ಆಂಡ ಇನ್ನಿತ ಕಾಲೋಡು ಕಷ್ಟ ಅಜ್ಜಿ ಸುಖ ನೆಪ್ಪುನು ಬದಲಾವಣೆಯಲ್ಲಿ ಅವ್ಯವಸ್ಥೆ ಒಂದುಂಡು. ಬಹುಶಃ ಪೆರ್ಲ ಜಗನ್ನಾಥ್ ಶೆಟ್ರು ಯಾನು ತೂಯಿನಿರ್ತು ಕದ್ರಿ ಮೇಳುಡುಪ್ಪುನಾಗ ಬಾರಿ ಪುಗರ್ತೆ ಪಡೆಯಿನ ಕಲಾವಿದೆ ಯಾರು ದಿವಾಕರ್ ಶೆಟ್ಟುಡ ಪಂಡೆ ಕದ್ರಿ ಮೇಳುಡುಪ್ಪುನಾಗ ಕರ್ನೂರು ಕೊರಪ್ಟು ರೈಕಲ್ನ ಒಂದು ಯಜಮಾನಿಕೆಡು ಅಪಗದ ವೇಷ ಅಗೊಂಜಿ ಕ್ರಮ ಆಗ್ತದೆ. ಇತ್ತ ಸೌಮ್ಯ ಸ್ವಭಾವದ ವೇಷಡ್ಲ ಆ ವೇಷದ ಗತ್ತುಗಾರಿಕೆಯನ್ನು ಹೊರ್ತೊಂದು ಬೈದೇರು. ಬಾರಿ ಸಂತೋಷದ ವಿಚಾರ, ಬಾರಿ ಸನ್ಮಾನ ಹೊರಟು ಎಡ್ಡೆ ಪಾತ್ರ ಪಂಡರು ಇರಗ ಸಲ್ಮ ಸಂದಾಯಿತ ಮಲ್ತಂದು ಅತಿಥಿ ಇಲ್ಲಡ್ ರವೀಂದ್ರ ರೈಕುಲೊಂಜಿ ರಡ್ಡ ಶಬ್ದ ಪಾತ್ರಳದು ವಿನಂತಿ ಮಲ್ತಂದು. ಇವ್ರದ ಮಾತ ದೇವದೇವರ ಮನಸ್ಸಾಸ್ಮರಣೆ ಮಂತಂದು ನನ್ನ ಮಾತ ಗುರುಗಳಿಗೆ ವಂದನೆ ಮಂತಂದು ವೇದಿಕೆ ಪುನಃ ಪೂರ ಗಣ್ಯರೇ ವೇದಿಕೆದ ದುಂಬುಪ್ಪುನ ಈ ಊರದ ಸಜ್ಜನ ಬಂಧುಲೆ ಬಾರಿ ಪುರ್ಲುದ ಕಾರ್ಯಕ್ರಮ ನಾವು ಮಾತೆಲ್ಲ ಭಾಗವಹಿಸಿದ ಇನಿ ಗೌರವಾನ್ವಿತ ಪೂಜ್ಯರನ ಒಂದು ನೇತೃತ್ವಡು ಎಂಕಲ್ನ ಬಾಬಾಯನ ಒಂದು ಮಾರ್ಗದರ್ಶನಡು ಬಾರಿ ಪುರ್ಲುದ ವ್ಯವಸ್ಥಿತವಾಗಿನ ಒಂದು ಕಾರ್ಯಕ್ರಮ ನಿಜವಾದಲ ಯಕ್ಷಗಾನಗೆ ಕೊರ್ಪುನಂಚಿನ ಆ ರೀತಿಯ ಗೌರವ ಉಂಡ ಐನಿ ನಮ್ಮ ಈ ವೇದಿಕೆಯಲ್ಲಿ ಖಂಡಿತವಾದ ಕೊರತ ಐತೆ ಒಟ್ಟಿಗೆ ಯಕ್ಷಗಾನದ ಆ ಕಲಾವಿದರನ್ನೇ ಸನ್ಮಾನ ಮನ್ಪುಣ ಜೊತೆಗೆ ಆ ಯಕ್ಷಗಾನದ ತಯಾರಿಗೆ ಪಿರವಡು ಚೌಕಿಡ್ಲ ಬೇರೆ ಮನ್ಪುಣಂಚಿನ ಕಲಾ ವ್ಯಕ್ತಿನ ಸನ್ಮಾನ ಮಂಚದು ಯಕ್ಷಗಾನದ ಘನತೆಯನ್ನು ತಿರುತು ಪತ್ತುನಂಚಿನ ಕೆಲಸನ ಇನ್ನು ಸಂಘಟಕರು ಮಸದರಿ ಪಂಪಿನ ಒಂದು ವಿಚಾರ ಅಂತ ಮಾತೆರೆಗಳ ಗೊತ್ತಾಪಡು ಇನ್ನು ಕಲಾವಿದರನ್ನ ಎಕಡೆ ಕುಲ್ನಾಗೆಗಳು ಪಾತ್ರ ನಿತ್ತ ಅಕ್ಕಳು ಆ ರೀತಿದ ಬೇಜಾರಿತ್ತನಲ್ಲ ನಮ್ಮನ್ನು తెలుపుಗೋಸ್ಕರ ಅತನ ನಮಕ್ ಒಂದು ರೀತಿದ ಮನೋರಂಜನೆ ಕೊರ್ಪುನಂಚ ರೀತಿಡ್ ಬೇತೆ ಬೇತೆ ರೀತಿದ ಪಾತ್ರವರ್ಗನ ಮಂತುದು ನಮ್ಮನ್ನು ಎಡ್ಡ ರೀತಿದ ಒಂದು ಸಂತೋಷದಾಯಕದವರಿನ ಒಂಚಿನ ಒಂದು ರೀತಿ ಕೊನಪುನಂಚಿನ ಕೆಲಸನ ಕಲಾವಿದರ ಮಂತ್ವರತ್ತ ನಿಜವಾದಲ ಯಕ್ಷಗಾನದ ಕಲಾವಿದರ ನಂಗೆ ಮಾತೆರೆಗಳ ಮಾರ್ಗದರ್ಶಕರನ್ನು ಪಣಂದು ಇನಿ ಕಲಾ ಮಾತೆಗೆ ಅತನ ಯಕ್ಷಗಾನಗೆ ಬೋಡದು ತನ್ನ ಜೀವನನೇ ತ್ಯಾಗ ಮಂತಿನಂಚಿನ ಮಸ್ತ್ ಕಲಾವಿದರು ಇನಿ ರಂಗಸ್ಥಳಕ್ಕೆ ಅಕಲ್ನ ಒಂಜಿ ಸ್ವರ್ಗಸ್ಥಿರಾಯಿನಂಚಿನ ಗೇರುಗಟ್ಟೆ ಗಂಗಾಯನ್ನದಪ್ಪು ಅತನ ಸಿದ್ದಗಟ್ಟೆ ಚನ್ನಪ್ಪ ಶೆಟ್ಟಿ ಇಂಚಿನ ಮಸ್ತ್ ಮೇಲ್ ವ್ಯಕ್ತಿತ್ವ ಕಲಾವಿದರನ್ನ ಮಾತೆಲ್ಲ ತೋಂದಿಲ್ಲ ನಿಜವಾದಲ ಯಕ್ಷಗಾನ ನಮ್ಮ ಈ ಕರಾವಳಿ ಭಾಗದ ಒಂದು ಗಂಡು ಕಲೆಯಿನ ಒಂಜಿ ಕಲಾ ವೇದಿಕೆ ಆ ಒಂಜಿ ಯಕ್ಷಗಾನ ಉರುಪುನಂಚಿನ ಕೆಲಸನ ಮಾತೆಲ್ಲ ಮನ್ಪೊಡದು ಪೊಣಂದು ಈ ಕಾರ್ಯಕ್ರಮನ ಸಂಘಟನೆ ಮಾಡ್ತಿನ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸೋದು ರಡ್ಡು ಪಾತ್ರ ರಮೇಶ್ ಪೂಜ್ಯರು ಶಾಲೆ ಪಾಡ್ದು ದಿವಾಕರ್ ಶೆಟ್ರು ಪರಾರಿ ಗೊತ್ತು ಸ್ಮರಣಿಕೆ ಕೊರದು ಗೌರವಿಸೋದು ವಿನಂತಿ ಮಲ್ತೊಂದುಲ್ಲೆ. ಕಾಲ ಚಪ್ಪಳೆ ಗುರುಜಿ. ಯಜಮಾನ್ರಿಗೆ ಬಾರಿ ಜೋರು ಚಪ್ಪಳೆ ಕೊಟ್ಟು ಕೋಣಗೆ ಪೊಲೀಸ್ ಠಾಣೆದ ಸರ್ಕಲ್ ಇನ್ಸ್ಪೆಕ್ಟರ್ అయిన ರವಿಶಂಕರ್ಲ ಭಾಸ್ಕರ್ ಈ ಸಮಾರಂಭಡು ಅತಿಥಿಗಳಾದ ರಘುನಾಥ್ ಶೆಟ್ರು, ಅಶೋಕ್ ರೈಕಲೆಗೆ, ಸುರೇಶ್ ಶೆಟ್ರಿಗೆ, ರವೀಂದ್ರ ಶೆಟ್ರಿ ರೈಕಲೆಗೆ, ಭಾಸ್ಕರ್ ಶೆಟ್ರು ಅಂಚನೆ ರಂಗನಾಥ್ ಪಕ್ಕಳರಿಗೆ ಇನ್ನಿತ ಕಾರ್ಯಕ್ರಮದ ಸಂಘಟಕರ ಪರವಾದ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುವುದಲ್ಲೇ ಇನ್ನು ಷಷ್ಠಬ್ದ ಸಮಾರಂಭದ ಅಭಿನಂದನಾ ಕಾರ್ಯಕ್ರಮದ ಸನ್ಮಾನ ಪಡೆಯಿನ ಶ್ರೀ ಪ್ರಭಾಕರ ಪೂಂಜ, ಶ್ರೀಮತಿ ತಾರಾ ರಮೇಶ್ ಪೂಂಜ, ಶ್ರೀ ಗಣೇಶ್ ಕಾಬ ಸಾಂತ್ಯಗಡದ ಗೊತ್ತು ಮೊಕಲಗಳ ಸಂಘಟಕರ ಪರವಾದ ಸೋಲ್ಮೇಲು ಕಲಾವಿದರಾದ ಸನ್ಮಾನ ಪಡೆಯಿನ ಜಗನ್ನಾಥ್ ಶೆಟ್ಟಿ ಪರ್ಲ, ಮೇಳದ ಚೌಕಿದ ಕೆಲಸದಾರನ ಕೃಷ್ಣಪ್ಪ ಪೂಜಾರ್ಲೆಗಳ ಮಾತುಗಳ ಪರವಾದ ಧನ್ಯವಾದ ಕೊರೊಂದು ಪ್ರಾರ್ಥನೆ ನಾಲ್ದಿನಂಚಿನ ಸ್ವಪ್ನ ಪದ್ಯನ ಮೆರೆಗಳ ಧನ್ಯವಾದ ಕೊರೊಂದು ಅವರು ತುಲ್ಲು ದುಂಪಿನಂಚಿನ ವನಸ್ತವ್ಯಸ್ತಂಡು ಉಂಟು ದುಂಪಿನಲ್ಲಂಡು ಬಾರಿ ಶಾಂತ ರೀತಿರ್ಬೋದು ಆ ಅನ್ನದಾನವನ್ನು ಸ್ವೀಕಾರ ಮಾಡ್ತದೆ. ಒಂದು 16 ಗಂಟೆ ಮುಟ್ಟ ಕೊಲ್ಲುದು ಈ ಕಾರ್ಯಕ್ರಮ ವಿಶೇಷ ಮಲ್ಪಡೋದು ನಿಖಲ
ವಿನಂತಿ ಮಾಡ್ತೇನೆ. ಕಟೀಲ ಕ್ಷೇತ್ರಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕು ಆನಂದ ಭಕ್ತಿಡು ನಂಬುಂಡಾರೆನು ಬಾಳ್ವೆಡು ಕೊರುವೆರು